ಅಲ್ಲಿ ಒಂದೊಂದು ಕ್ಷಣವೂ ಮೈ ಹುಬ್ಬೇರಿಸುವಂತಿತ್ತು. ಎಲ್ಲಿ ನಿಯಂತ್ರಣ ತಪ್ಪಿ ದೊಡ್ಡ ಅನಾಹುತವೇ ನಡೆಯುವುದೋ ಎನ್ನುವ ಕುತೂಹಲವು ಕ್ಷಣ ಕ್ಷಣವೂ ಇತ್ತು. ಅಲ್ಲಿ ಸಾಹಸಿಕರು ತೋರಿಸಿದ ಪ್ರದರ್ಶನ ಮಾಡಿದ ಪ್ರತಿ ಸಾಹಸಕ್ಕೂ ಪ್ರೋತ್ಸಾಹ ದೊರೆಯುತ್ತಿತ್ತು. ಹಾಗಾದ್ರೆ ಬನ್ನಿ, ಏನಿ ಸಾಹಸ ಅನ್ನೋದನ್ನ ತೋರಿಸ್ತೀವಿ, ಈ ಸ್ಟೋರಿ ನೋಡಿ. ಪುತ್ತೂರಿನ ಅವೆಂಚರ್ ಮೈಂಡ್ ಇರುವ ಜನರಿಗೆ ಭಾರಿ ಇಂಟ್ರೆಸ್ಟಿಂಗ್ ದಿನವಾಗಿತ್ತು. ಕಚ್ಚಾ ರಸ್ತೆಯಲ್ಲಿ ವಾಹನಗಳನ್ನು ಹೇಗೆ ಚಲಾಯಿಸಬಹುದು, 4-ವೀಲರ್ ಡ್ರೈವ್ ವಾಹನದಿಂದ ಯಾವೆಲ್ಲ ಪ್ರಯೋಜನವಿದೆ ಎಂದು ತೋರಿಸುವ ವಿಶೇಷ ಕಾರ್ಯಕ್ರಮವೊಂದು ಪುತ್ತೂರಿನಲ್ಲಿ ನಡೆಯಿತು. 21 ಆಫ್ ರೋಡ್ ಎನ್ನುವ ಸಂಸ್ಥೆ ಆಯೋಜಿಸಿದ ಈ ಸಾಹಸಮಯ ಚಾಲನಾ ಪ್ರದರ್ಶನದಲ್ಲಿ ತನ್ನ ಸಾಹಸ ಹಾಗೂ ಚಾಕಚಕ್ಯತೆಯಿಂದ ವಾಹನ ಚಾಲಕರು ನೆರೆದಿದ್ದವರ ಹುಬ್ಬು ಮೇಲೇರುವಂತೆ ಮಾಡಿದ್ರು. ಅತ್ಯಂತ ಕ್ಲಿಷ್ಟಕರವಾದ ರಸ್ತೆಯಲ್ಲಿ 4-ವೀಲ್ ಜೀಪ್ಗಳನ್ನು, ಹೊಂಡ ಗುಂಡಿಗಳನ್ನು ನೋಡದೆ ಚಾಣಾಕ್ಷತೆಯಿಂದ ಹೇಗೆ ಚಲಾಯಿಸಬಹುದು ಎನ್ನುವುದರ ನಿದರ್ಶನವನ್ನ ಚಾಲಕರು ಇಲ್ಲಿ ನೀಡಿದ್ರು. ಯಾವುದೇ ಅವಸರವಿಲ್ಲದೆ ಕೂಲಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿರುವ ರಸ್ತೆಯಲ್ಲಿ ವಾಹನವನ್ನ ಹೇಗೆ ಚಲಾಯಿಸಲು ಸಾಧ್ಯ ಎನ್ನುವುದನ್ನು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಚಾಲಕರು ತೋರಿಸಿಕೊಟ್ರು. ಪುತ್ತೂರಿನ ಸಂಪ್ಯದಲ್ಲಿ ನಡೆದ ರ್ಯಾಲಿಯ ಮೊದಲ ಪಾಕದಲ್ಲಿ ಕ್ಲಿಷ್ಟಕರ ರಸ್ತೆಯನ್ನ ಕೃತಕವಾಗಿ ನಿರ್ಮಿಸಿ ಅದರಲ್ಲಿ ಜೀಪ್ಗಳನ್ನು ಚಲಾಯಿಸಲು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಬಳಿಕ 90% ಭಾಗದಷ್ಟು ಕಚ್ಚಾ ರಸ್ತೆಯಲ್ಲೇ ಸುಮಾರು 25 ಕಿಲೋಮೀಟರ್ ವ್ಯಾಪ್ತಿಯನ್ನ ಪೂರೈಸುವ ಗುರಿಯನ್ನ ನೀಡಲಾಗಿತ್ತು. ಜೀಪ್ ಚಾಲಕರಿಗೆ ಕೇವಲ ಯಾವ ರೀತಿಯಾಗಿ ವಾಹನಕ್ಕೆ ಯಾವುದೇ ತೊಂದರೆಯಾಗದಂತೆ ಚಾಲನೆ ಮಾಡುವಂತಹ ಗುರಿಯನ್ನ ಇಲ್ಲಿ ನೀಡಲಾಗಿತ್ತು. ಹೀಗೆ ವಾಹನಕ್ಕೆ ಯಾವುದೇ ತೊಂದರೆ ಮಾಡದೆ ನಾಜೂಕಾಗಿ ವಾಹನವನ್ನ ಚಲಾಯಿಸುವ 5ವರಿಗೆ ಬಹುಮಾನವನ್ನ ನೀಡುವ ಸೂಚನೆಯನ್ನ ಚಾಲಕರಿಗೆ ಈ ಹಿಂದೆಯೇ ನೀಡಲಾಗಿತ್ತು. ಈ ಕಾರಣಕ್ಕಾಗಿ ಚಾಲಕರು ಜೀಪನ್ನ ಯಾವುದೇ ಕಾರಣಕ್ಕೂ ವೇಗವಾಗಿ ಚಲಾಯಿಸದೆ ನಾಜೂಕಾಗಿ ತಮ್ಮ ಜೀಪುಗಳನ್ನ ಚಲಾಯಿಸಿದ ಸಾಹಸ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡಿತ್ತು. ವರ್ಷಕ್ಕೆ ನಾವು ಡ್ರೈವಿಂಗ್ ಸ್ಕಿಲ್ನ, ಡ್ರೈವರ್ಸ್ನ ಮತ್ತೆ ಆಫ್ ರೋಡಿಂಗ್ ಸ್ಕಿಲ್ನ ಜನಗಳಿಗೆ ಮನವರಿಕೆ ಮಾಡೋಕ್ಕೋಸ್ಕರ ನಾವು ಇವೆಂಟ್ನ ಮಾಡ್ತಿದ್ದೇವೆ. ಇದು ಕಾಂಪಿಟೇಷನ್ ಅಂತೂ ಅಲ್ಲೂ ಅಲ್ಲ, ಇಸ್ ಆಲ್ ಅಬೌಟ್ ಡ್ರೈವಿಂಗ್ ಸ್ಕಿಲ್. ಅವ್ರನ್ನ ಡ್ರೈವಿಂಗ್ ಕೆಪಾಸಿಟಿ ಮತ್ತು ವೆಹಿಕಲಲ್ಲಿ ಏನೇನು ಮಾಡ್ಬೋದು 4-ವೀಲ್ ಡ್ರೈವಲ್ಲಿ ಅಂತ ಹೇಳುವಂಥ ಒಂದು ಆರ್ಗನೈಸೇಷನನ್ನು ನಾವು ಮಾಡಿ ಎಲ್ಲರಿಗೂ ಏನೇ ತೊಂದರೆ ಆಗದಂತೆ ಎಲ್ಲ ಸೇಫ್ಟಿ ಆ್ಯಂಡ್ ಮೆಜರ್ಮೆಂಟಲ್ಲಿ ಇಟ್ಕೊಂಡು ನಾವು ಈ ಇವೆಂಟ್ನ ಮಾಡ್ತಿದ್ದೀವಿ. ಇವತ್ತು ನಮಗೆ ಆಲ್ ಟುಗೆದರ್ 30 ಗಾಡಿಗಳು ರಿಜಿಸ್ಟರ್ ಆಗಿದೆ ನಮ್ಮಲ್ಲಿ ಇಲ್ಲಿ. ಸೊ ಎಲ್ಲ ಕಡೆಯಿಂದ ಸಹ ಇಲ್ಲಿ ಕೇರಳದಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಬಂದಿದ್ದಾರೆ, ಮಡಿಕೇರಿಯಿಂದ ಬಂದಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ. ಎಲ್ಲ ಕಡೆಯಿಂದ ಸಹ ಜನಗಳು ನಮ್ಮ ಹತ್ರ ಬಂದು ಇಲ್ಲಿ ಇವತ್ತು ಆಫ್ ರೋಡಿಂಗ್ ಟೆಸ್ಟನ್ನು ಇಲ್ಲಿ ಮಾಡ್ತಿದ್ದಾರೆ. ಅತ್ಯಂತ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ಈ ರೇಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಲ್ಯಾಂಡ್ ಸ್ಲೈಡಿಂಗ್ ಸೇರಿದಂತೆ ಸಂಭವಿಸುವ ಹಲವು ದುರಂತಗಳಿಗೆ ಹೇಗೆ ತಕ್ಷಣ ಸ್ಪಂದಿಸಬೇಕು, ರಸ್ತೆಯಿಲ್ಲದ ಗುರಿಯನ್ನ ಹೇಗೆ ಮುಟ್ಟಬೇಕು ಎನ್ನುವುದನ್ನು ಮನವರಿಕೆ ಮಾಡುವ ಹಾಗೂ ಚಾಲಕರಿಗೆ ಈ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆಯನ್ನ ಇಲ್ಲಿ ಜೋಡಿಸಲಾಗಿತ್ತು. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ, ಜೋಡುಪಾಲದಲ್ಲಿ ಹಾಗೂ ಕೇರಳದಲ್ಲಿ ನಡೆದ ಪ್ರಾಕೃತಿಕ ದುರಂತಗಳ ಸಂದರ್ಭದಲ್ಲಿ ಇದೇ ಆಫ್ ರೋಡ್ ಚಾಲಕರು ತಮ್ಮ ಚಾಣಾಕ್ಷತನ ಪ್ರದರ್ಶಿಸುವ ಮೂಲಕ ತೊಂದರೆಗೀಡಾದವರ ರಕ್ಷಣೆಗೆ ಮುಂದಾಗಿದ್ರು. ಇದೇ ರೀತಿಯ ದುರಂತಗಳು ಮುಂದೆ ಬಂದರೂ ಯಾವ ರೀತಿಯಾಗಿ ತುರ್ತು ಕರೆಗೆ ಸ್ಪಂದಿಸಬೇಕು ಎನ್ನುವ ಪ್ರಾತ್ಯಕ್ಷಿಕೆಯೂ ಇದಾಗಿತ್ತು. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.